ಯಾವ ಕಾಲೇಜಿನಲ್ಲಿ ಮೊದಲಿನಿಂದಲೂ ಸಿಡಿಸಿ ಕಮಿಟಿಗಳು ಹಿಜಾಬ್ ಹಾಕಬೇಕು ಬೇಡ ಅಂತ ತೀರ್ಮಾನ ತೆಗೆದುಕೊಂಡಿದ್ದಾರೆ, ಆ ಕಾಲೇಜುಗಳಿಗೆ ಕೋರ್ಟ್ ಆದೇಶ ಅನ್ವಯವಾಗುತ್ತದೆ ಎಂದು ತುಮಕೂರು ವೆಲ್ಫೇರ್ ಪಾರ್ಟಿ ಜಿಲ್ಲಾಧ್ಯಕ್ಷ ತಾಜುದ್ದೀನ್ ಶರೀಫ್ ತಿಳಿಸಿದರು. ತುಮಕೂರು ಜಿಲ್ಲಾಧಿಕಾರಿ ಹಾಗೂ ಉಪವಿಭಾಗಾಧಿಕಾರಿಗಳಿಗೆ ಹೈಕೋರ್ಟ್ ಮಧ್ಯಂತರ ಆದೇಶದ ಬಗ್ಗೆ ಮನವಿ ಸಲ್ಲಿಸಿದ ಬಳಿಕ ಮಾತನಾಡಿದ ಅವರು, ಜಿಲ್ಲಾಧಿಕಾರಿಗಳು ಹಾಗೂ ಉಪವಿಭಾಗಾಧಿಕಾರಿಗಳ ಜೊತೆಗೆ ಸುದೀರ್ಘವಾಗಿ ಚರ್ಚೆ ನಡೆಸಿದ್ದೇವೆ. ಸ್ಕೂಲಿಗೆ ಬರುವ ಮಕ್ಕಳಿಗೆ ಹಿಜಾಬ್ ಇಲ್ಲದೆ ಬರಬೇಕು ಅಂತ ಹೇಳಿದ್ದಾರೆ. ಅದಕ್ಕಾಗಿ ಹೈಕೋರ್ಟ್ನ ಮಧ್ಯಂತರ ಆದೇಶ ಏನಿದೆ ಅದನ್ನು ವಿವರವಾಗಿ ತಿಳಿಸಿದ್ದೇವೆ ಎಂದರು. ಮೊದಲಿನಿಂದಲೂ ಯಾವ ಕಾಲೇಜಿನಲ್ಲಿ ಹಿಜಾಬ್ ಮತ್ತು ದುಪ್ಪಟ್ಟ ಹಾಕಿ ಬರಲಾಗುತ್ತಿತ್ತು ಅಲ್ಲಿ ಅವಕಾಶ ನೀಡಬೇಕು ಎಂದು ನ್ಯಾಯಮೂರ್ತಿಗಳ ಮಧ್ಯಂತರ ತೀರ್ಪಿನಲ್ಲಿ ಇದೆ ಎಂದು ಹೇಳಿದ ಅವರು, ಈ ವಿಚಾರವಾಗಿ ನಾವು ಉಪವಿಭಾಗಾಧಿಕಾರಿಗಳಿಗೆ ವಿವರವಾಗಿ ತಿಳಿಸಿ ಜಿಲ್ಲಾಧಿಕಾರಿಯವರಿಗೆ ಮನವಿ ನೀಡಿದ್ದೇವೆ ಎಂದರು. ತುಮಕೂರು ನಗರದಲ್ಲಿ ಒಂದು ಎಜುಕೇಷನ್ನಲ್ಲಿ ಹಿಂದುಳಿದ ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಮನವಿ ಮಾಡಿದ್ದೇವೆ. ಉಪವಿಭಾಗಾಧಿಕಾರಿಗಳು ಕೂಡ ಒಪ್ಪಿದ್ದಾರೆ. ಕೋರ್ಟ್ ಆದೇಶದ ಪ್ರಕಾರ ಮೊದಲಿನಿಂದಲೂ ದುಪ್ಪಟ್ಟ ಹಾಗೂ ಹಿಜಾಬ್ ಹಾಕಿಕೊಂಡು ಬರುತ್ತಿದ್ದಲ್ಲಿ ಅಲ್ಲಿ ಹಾಕಿಕೊಂಡು ಹೋಗಬಹುದು. ಎಲ್ಲಿ ಹಾಕುವುದಕ್ಕೆ ಮೊದಲಿನಿಂದಲೂ ಅವಕಾಶ ಕೊಟ್ಟಿಲ್ಲವೋ ಅಲ್ಲಿ ಅವಕಾಶ ಇನ್ನೂ ಇರುವುದಿಲ್ಲ. ಅದಕ್ಕಾಗಿ ನಾವು ಮಕ್ಕಳ ಭವಿಷ್ಯ ಕಾಪಾಡಿ ಎಂದು ಮನವಿ ಮಾಡಿಕೊಂಡಿದ್ದೇವೆ. ಅದಕ್ಕೆ ಜಿಲ್ಲಾಧಿಕಾರಿಗಳು ಹಾಗೂ ಉಪವಿಭಾಗಾಧಿಕಾರಿಗಳು ಒಪ್ಪಿ ನಾಳೆ ಕ್ರಮ ಕೈಗೊಳ್ಳುತ್ತೇವೆ ಎಂದು ಹೇಳಿದ್ದಾರೆ ಎಂದರು. ನಾವು ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ನಮ್ಮ AC ಸಾಹೇಬ್ರ ಜೊತೆಯಲ್ಲಿ ಬಹಳ ದೀರ್ಘವಾಗಿ ಒಂದು ಚರ್ಚೆ ನಡೆಸಿದ್ದೇವೆ. ಏನು ಈ ದಿನ ಹಿಜಾಬ್ ಮತ್ತು ಸ್ಕೂಲಲ್ಲಿ ಬರುವಂಥ ಮಕ್ಕಳಿಗೆ ಹಿಜಾಬ್ ಇಲ್ಲದಂಗೆ ಬರಬೇಕು ಅಂತ ಹೇಳ್ತಿದ್ದಾರೆ. ಅದಕ್ಕಾಗಿ ಕೋರ್ಟಿನ ಮಧ್ಯಂತರ ಆದೇಶ ಏನಿದೆ ಅದರ ವಿವರ ನಾವು ಸಂಪೂರ್ಣವಾಗಿ ತಿಳಿಸಿದ್ದೇವೆ. ಇದರಲ್ಲಿ ಪ್ಯಾರ 7ನೇ ಪೇಜು ಮತ್ತು ಪ್ಯಾರ 11ರಲ್ಲಿ ಕ್ಲಿಯರ್ ಆಗಿ ಹೇಳಲಾಗಿದೆ. ವಿ ಮೇಕ್ ಇಟ್ ಕ್ಲಿಯರ್ that this order is confined to such of the institutions wherein the college development committee have subscribed the student dress code uniform. ಅರ್ಥ, ಯಾವ ಕಾಲೇಜಲ್ಲಿ ಮೊದಲಿಂದಾನೂ CDC ಕಮಿಟಿಗಳು ಹಿಜಾಬ್ ಹಾಕಬೇಕು ಬೇಡ ಅಂತ ತೀರ್ಮಾನ ತಗೊಂಡಿದ್ದಾರೆ ಆ ಕಾಲೇಜುಗಳಿಗೆ ಮಾತ್ರ ಇದು ಅನ್ವಯ ಆಗುತ್ತದೆ. ಯಾವ ಕಾಲೇಜಲ್ಲಿ ಮೊದಲಿಂದಾನೂ ಹಿಜಾಬು ಮತ್ತು ದುಪ್ಪಟ್ಟ ಅಲೋ ಇದೆ ಅಲ್ಲೂ ಇವಾಗಲೂ ಅಲೋ ಮಾಡಬೇಕು ಅಂತ ಏನು ನ್ಯಾಯಮೂರ್ತಿಗಳ ಮಧ್ಯಂತರ ತೀರ್ಪಿದೆ ಅದನ್ನು ನಾವು AC ಸಾಹೇಬರಿಗೆ ವಿವರವಾಗಿ ತಿಳಿಸಿ ನಂತರ ನಮ್ಮ DC ಸಾಹೇಬರಿಗೂ ಮನವಿ ಕೊಟ್ಟಿದ್ದೇವೆ. ಇದೇ ರೀತಿ ತುಮಕೂರು ನಗರದಲ್ಲಿ ಒಂದು ಹಿಂದುಳಿದ ಎಜುಕೇಷನಲ್ಲಿ ಬ್ಯಾಕ್ವರ್ಡ್ ಅಂತ ಹೇಳ್ಬೋದು ಇಂಥ ಹೆಣ್ಮಕ್ಳಿಗೆ ಓದು ಬರೆಯಲಿಕ್ಕೆ ಅವಕಾಶ ಮಾಡಬೇಕು ಅಂತ ನಾವು ಮನವಿ ಮಾಡಿದ್ದೇವೆ. ನಮ್ಮ ಜಿಲ್ಲಾಧಿಕಾರಿಗಳು ಜಿಲ್ಲಾ ಉಪವಿಭಾಗಾಧಿಕಾರಿಗಳು ಕೂಡ ಅವರು ಒಪ್ಪಿದ್ದಾರೆ. ಈ ಕೋರ್ಟಿನ ಆರ್ಡರ್ ಪ್ರಕಾರ ಎಲ್ಲಿ ಮೊದಲಿಂದ ದುಪ್ಪಟ್ಟ ಹಿಜಾಬ್ ಹಾಕ್ಕೊಂಡು ಬರ್ತಾ ಇದ್ದಾರೆ ಅಲ್ಲಿ ಹಾಕ್ಕೊಂಡು ಹೋಗ್ಬೋದು. ಎಲ್ಲಿ ಹಾಕೋಕ್ಕೆ ಅವಕಾಶ ಇಲ್ಲ ಮೊದಲಿಂದನೂ ಕೊಟ್ಟಿಲ್ಲ ಅಲ್ಲಿ ಅವಕಾಶ ಇನ್ನೂ ಇರೋದಿಲ್ಲ. ಅದಕ್ಕಾಗಿ ನಾವು ಮಕ್ಕಳ ಭವಿಷ್ಯ ಕಾಪಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ. ಅದಕ್ಕಾಗಿ ನಮ್ಮ AC ಸಾಹೇಬರು ಮತ್ತು DC ಸಾಹೇಬರು ಮನವಿ ಒಪ್ಪಿ ನಾಳೆ ಡಿಸಿಷನ್ ತಗೊಳ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.